ರೈತ ಸಂಘಟನೆ ಬಗ್ಗೆ ಈ ಊರಲ್ಲಿರೋಗಿಂತ ನಮ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ರೈತರು ಮತ್ತೆ ದೀನದಲಿತರ ಜೀವನ ಯಾವ ತರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಹಲವಾರು ಆಲೋಚನೆಗಳು ಇಟ್ಕೊಂಡಿದೀವಿ. ಏನು ನಮ್ದು ಸರ್ವೋದಯ ಕರ್ನಾಟಕ ಪಕ್ಷ ಅಂತ ಕಟ್ಕೊಂಡಿದೀವಿ. ಸರ್ವೋದಯ ಕರ್ನಾಟಕ ಪಕ್ಷ, ರೈತರ ಸಂಘ ಮತ್ತೆ ದಲಿತ ಸಂಘರ್ಷ ಸಮಿತಿ, ಹಲವಾರು ಹೋರಾಟ ಸಂಸ್ಥೆಗಳೆಲ್ಲ ಸೇರಿ ಈ ಪಕ್ಷನ ಕಟ್ಟಿರೋದು. ಯಾಕೆ ಅಂತಂದ್ರೆ ರೈತರ ಬಗ್ಗೆ ಅಥವಾ ದಲಿತರ ಬಗ್ಗೆ ಅಥವಾ ಹಿಂದುಳಿದ ವರ್ಗದ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಈ ಚರ್ಚೆ ಮಾಡಿ ಯಾಕೆ ಹೆಂಗೆ ಅವ್ರಿಗೆ ಅವ್ರ ಜೀವನ ರೂಪಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ, ಶಿಕ್ಷಣ ಆಗ್ಲಿ, ಆರೋಗ್ಯ ಆಗ್ಲಿ. ನಿಮ್ಗೆಲ್ಲ ಸಾಲ ಆಯ್ತಿರೋದೆಲ್ಲವ, ಸಾಲ ಆಯ್ತಿರೋದು ಜಾಸ್ತಿ ಎಲ್ಲಿಂದ? ಆಸ್ಪತ್ರೆ ಬಿಲ್ಲು, ಶಿಕ್ಷಣ, ಈ ಸ್ಕೂಲ್ ಕಳಿಸ್ಬೇಕು ಮಕ್ಕಳನ್ನ, ಅದು ಏನು 1 ಲಕ್ಷ ಆಯ್ತದೆ, 1,20,000 ಆಯ್ತದೆ, 60,000 ಆಯ್ತದೆ ಸ್ಕೂಲ್ಗಳಿಗೆ. ಆದರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು ನಾವು. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ನಿಂತಿರೋದು. ಓಟ್ ಹಾಕ್ಸ್ಕೊಂಡ 5 ವರ್ಷ ಆಗಿದೆ, ನಮ್ಗೇನು ಮಾಡ್ಕೊಟ್ಟಿಲ್ಲ. ಮನೆ ನೋಡಿ ಬಿದ್ದು ಈ ಥರ ಬಾಡಿಗೆ ಮನೇಲಿ ನಾವು ಇದ್ದೀವಿ. ಒಂದು ಊರಲ್ಲಿ ಒಂದು ಮಸಾಣ ಕೊಟ್ಟೆ ಕೊಡಕ್ಕೆ 20 ಗುಂಟೆ ಮಸಾಣ ಕಟ್ಟೆ ಕೊಡಕ್ಕೆ ಒಂದು ಅಧಿಕಾರಿಗೆ ಒಂದು RTC ಕೂಡ ಬರ್ತಾ ಇದ್ರು ಕೂಡ ಅದಕ್ಕೆ ಸ್ಕೆಚ್ ಇಲ್ಲ, ಮತ್ತೊಂದಿಲ್ಲ, ಅದಿಲ್ಲ, ಇದು ಅರಣ್ಯದಿಲ್ಲದೆ ಇಲ್ಲಿ ಹಾಕ್ಬೇಡ್ರಿ ಅಂತಾರೆ ರಾಜಕಾರಣಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಬ್ಬ ರೈತರ ಪರ, ಒಂದು ಇದ್ರ ಪರ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಅವರು ರಾಜಕಾರಣದಲ್ಲಿ ಯಾವುದೇ ಭ್ರಷ್ಟ ರಾಜಕಾರಣ ಮಾಡಲ್ಲ, ಮತ್ತು ಬೇರೆ ಏನೋ ಒಂದು ಇದು ಮಾಡಲ್ಲ. ಬಡವ್ರ ಬಗ್ಗರಿಗೆ ಸ್ಪಂದಿಸ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಅವರು ಒಂದು ಊರಿಗೆ ಬಂದಿದ್ದಾರೆ. ಒಂದು ಹೈನುಗಾರಿಕೆ ಆಗ್ಬೋದು, ಮತ್ತು ಬೇರೆ ಏನಾರು ಒಂದು ಇದಾಗ್ಬೋದು, ಯಾರೂ ಕೂಡ ಜಗಳ ಇದ್ರಲ್ಲ. ಅವರು ಈ ಭಾಗದಲ್ಲಿ ಏನಾರು ಗೆಲ್ಲದೆ ಆದರೆ ಕಬ್ಬಿನ ಬೆಳೆ ಬಗ್ಗೆ ಆಗಲಿ, ಹಾಲದ ಬಗ್ಗೆ ಆಗಲಿ, ಒಂದು ಭತ್ತದ ಬಗ್ಗೆ ಆಗಲಿ, ಒಂದು ತರಕಾರಿ ಬೆಳೆಯೋದಾಗಲಿ, ಬೇರೆ ಏನಾದ್ರ ಬಗ್ಗೆ ಆಗಲಿ ಅದಕ್ಕೆ ನಿಟ್ಟಿನಲ್ಲಿ ಒಳ್ಳೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಬೇರೆ ವಿಚಾರಗಳನ್ನ ಜನಕ್ಕೆ ತಿಳಿಸಿ ಹೇಳ್ತಾರೆ ಅಂತ ಒಂದು ಮಾತನ್ನು ಹೇಳ್ತಾ, ಈ ದರ್ಶನ್ ಗೆಲ್ಲದೆ ಆದರೆ ಈ ಭಾಗಕ್ಕೆ ತುಂಬ ಒಳ್ಳೆಯ ಒಂದು ಶಿಕ್ಷಣ ಆಗಲಿ ಮತ್ತೊಂದಾಗಲಿ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆರಾಮಾಗಿ ಈ